ಶುಭವನ್ನು ಕೋರಿ ನಾವೊಂದು ಭಾಮಿನಿ ಷಟ್ಪದಿಯನ್ನು ರಚಿಸಿದ್ದೇವೆ. ಅದನ್ನು ಈಗ ಒಂದು ಕನ್ನಡದಲ್ಲಿ ಒಂದು ತುಳುವಿನಲ್ಲಿ, ಕನ್ನಡದಲ್ಲಿದ್ದ ಭಾಮಿನಿಯನ್ನು ಕನ್ನಡಿಗಟ್ಟೆಯವರು, ತುಳುವಿನಲ್ಲಿದ್ದದ್ದನ್ನು ಗಿರೀಶ್ ಪೈ ಕಕ್ಕಿಬದವರು ವಾಚಿಸ್ತಾರೆ. ಆದರ್ಶ ದಾಂಪತ್ಯವರದಾಗಲಿ ಎನ್ನುವಂಥ ಶುಭ ಹಾರೈಕೆಯಲ್ಲಿ ಮೂರು ಮೂರ್ತಿಗಳ ಪತಿ ಪಾರಮಾರ್ಥದೊಳಿರಲು ಮೇಣಾಣ ಚಾರು ತ್ರೈಶಕ್ತಿಗಳ ತೆರಗಲಿ ಸತಿಯು ಗುಣವಳಿ ಭೂರಿ ಶಾಂತ ಪ್ರಭಾತವೆನಿಪುದು ಸೇರುವುದು ಸುಖ ಸ್ವರ್ಗವರೇ ಸಂಸಾರವೇ ಸನ್ಮಂಗಲ ಸನ್ಮಂಗಲ ಆದರ್ಶ ದಾಂಪತ್ಯ ಆದರ್ಶ ದಾಂಪತ್ಯ ಸುಖಮಯವಾಗಿ ತಿಗುಡು ಬೆಲ್ಲಡು ತೀಪೆ ಸೇರಿನ ತಿಗುಡು ಬೆಲ್ಲಡು ತೀಪೆ ಸೇರಿನ ಬಗೆದು ಕಾರುಡು ಪೆರಳಾಗ ಬಗೆಟೆ ಕಾಜುಡು ಪೆರಣ ಕಡಲೆಡೆ ಒಗರೆ ಗಲ್ಧಡು ಮಲ್ಲಿಗೆಡೆ ಕಡಲೆಡೆ ಒಗರೆ ಗಲ್ಧಡು ಮಲ್ಲಿಗೆಡೆ ಕಮ್ಮೆಣಲೆ ಮುಗುರು ತಿಳಿಕಿಡಿ ಪುರ್ಲಿ ತೆಗಿಲಿಡಿ ಮುಗುರು ತಿಳಿಕಿಡಿ ಪುರ್ಲಿ ತೆಗಿಲಿಡಿ ನುಗುತೆ ಕೈಲಿಡಿ ದಿಟ್ಟಿ ಕೂಡಿನ ಬಿಗಿಟಿ ಕಂಡಲಿ ಬುಡಿದಿ ಸೇರ್ದಾದರ್ಶ ದಂಪತ್ಯ ಸೇರ್ದಾದರ್ಶ ದಾಂಪತ್ಯ ಆದರ್ಶ ದಾಂಪತ್ಯ ಆಗಿರ ನಿಮ್ಮ ದಾಂಪತ್ಯ ಸುಖಮಯವಾಗಿರಲಿ ಹಸನಾಗಲಿ ಬೆಳಗಲಿ ಹಸನಾಗಲಿ ಸುಖಮಯವಾಗಲಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.